ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿಯ ಕೊನೆಯ ವಾರ. ಸೊ ಐ ವಾಂಟ್ ಟು ಪ್ಯಾಂಪರ್ ಮೈ ಸೆಲ್ಫ್. ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇದೆ ಬಿಕಾಸ್ ಜಾಸ್ತಿ ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ಮನೆ ಹುಡುಕ್ತಾ ಇದೀವಿ, ಮನೆ ಸಿಗ್ತಾ ಇಲ್ಲ ಯಾವುದೂ. ಒಂದು 25-30 ಮನೆಗಿಂತ ಜಾಸ್ತಿ ನಾವು ನೋಡಿದ್ದೀವಿ ಊರಲ್ಲಿ. ಮಾಮ ಮತ್ತು ಅಪ್ಪಾಜಿ ಸೇರಿ ಒಂದು 200 ಮನೆ ಆದರೂ ನೋಡಿದಾರಂತೆ. ಸೊ ಯಾವುದು ಸೆಟ್ ಆಗ್ತಾ ಇಲ್ಲ. ವಿ ಹೋಪ್ ಆದಷ್ಟು ಬೇಗ ಮನೆ ಕನ್ಫರ್ಮ್ ಆಗುತ್ತೆ. ಇದ್ರ ಜೊತೆಗೆ ಇವತ್ತು ನಾನೇನು ಮಾಡಿಲ್ಲ. ಇಟ್ಸ್ ಜಸ್ಟ್ ಸನ್ಸ್ಕ್ರೀನ್ ಬಿಕಾಸ್ 2:30 ಆಗಿದೆ ಇವಾಗ. ಸಾರಿ, 3 o'clock ಆ್ಯಕ್ಚುಲಿ. ನಾನು 2:30ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಫಾರ್ ಪಾರ್ಲರ್. ಬಟ್ ನಾನು ಇವಾಗ ಹೋಗ್ತಾ ಇದ್ದೀನಿ ವಿಚ್ ಇಸ್ 3. ನಾನು ಹಚ್ಚಿರೋದು ಈ ಮಾಮಾವತ್ ಅವರ ಸನ್ಸ್ಕ್ರೀನ್ ಆ್ಯಂಡ್ ಸಿರಮ್, ಗೊತ್ತಾ? ಅದು ಬಿಟ್ಟರೆ ಏನೂ ಹಚ್ಚಿಲ್ಲ. ಇಷ್ಟು ಸನ್ಸ್ಕ್ರೀನ್ ಹಾಕಿದ್ದೀನಿ. ದಿಸ್ ಇಸ್ ಎಕ್ಸಾಜುರೇಷನ್. ಇಷ್ಟು ಹಾಕಿದ್ದೀನಿ. ಸನ್ಸ್ಕ್ರೀನ್ ಯಾವತ್ತೂ ಜಾಸ್ತಿ ಹಚ್ಕೋಬೇಕು. ಸೊ ಇಷ್ಟು ಸನ್ಸ್ಕ್ರೀನ್ ಹಚ್ಚಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಲಿಪ್ಸ್ಟಿಕ್ ಗ್ಲಾಸ್ ಅಷ್ಟೇ. ನಾವು ನಾನು ಲಾಸ್ಟಾಗಿ ವ್ಯಾಕ್ಸಿಂಗ್ ಐಬ್ರೋಸ್ ಎಲ್ಲ ಮಾಡಿದ್ದು ಯಾವಾಗ ಗೊತ್ತಾ? ಊರಿಂದ ನಾನು UAEಗೆ ಹೊರಡಬೇಕಾದ್ರೆ. ಈಗ ಮತ್ತೆ ಮಾಡ್ತಾ ಇರೋದು ಇಲ್ಲಿಂದ ನಮ್ಮ ಊರಿಗೆ ಹೊರಡಬೇಕಾದ್ರೆ. ಎಷ್ಟೊಂದು ಗ್ಯಾಪ್ ಆಯಿತು ಬಿಕಾಸ್ ಇದ್ರ ನಡುವೆ ಸಾಕಷ್ಟು ಲೈಫಲ್ಲಿ ಬದಲಾವಣೆಗಳು, ಸಾಕಷ್ಟು ಚೇಂಜಸ್, ಬಿಗ್ ಡಿಸಿಷನ್ಸ್ ತಗೊಳ್ಳುವಂಥ ಟೈಮ್. ಇದ್ರ ನಡುವೆ ಮನೆ ಕೆಲಸ, ಯೂಟ್ಯೂಬ್, ಹಾಗೆಯೇ ಮತ್ತಷ್ಟು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಬೇಕಾಗಿತ್ತು. ಎನಿವೇಸ್, ನಿಮ್ಗೊಂದು ವಿಷಯ ಹೇಳ. ಇಲ್ಲಿ ಬಿಕಿನಿ ವ್ಯಾಕ್ಸಿಗೆ 1600 ಆಯಿತಾ? ಅದೇ ಬಿಕಿನಿ ವ್ಯಾಕ್ಸ್ ನಮ್ಮ ಊರಲ್ಲಿ ಗ್ರೀನ್ ಟ್ರೆಂಡ್ಸಲ್ಲಿ ಕೇಳಿದಾಗ ಎಷ್ಟು ಹೇಳಿದ್ರು ಗೊತ್ತಾ? 2400. ಸಚ್ ಅ ಹ್ಯೂಜ್ ಡಿಫ್ರೆನ್ಸ್ ಅಲ್ಲ? ಇಂಡಿಯಾದಲ್ಲೇ ತುಂಬ ಎಕ್ಸ್ಪೆನ್ಸಿವ್. UAEಗೆ ಬಂದು 1 ವರ್ಷ ಆಯಿತು. ಟೈಮ್ ಎಷ್ಟು ಬೇಗ ಪಾಸ್ ಆಗುತ್ತಲ್ಲ. ಸೆಪ್ಟೆಂಬರ್ 4 ಅಷ್ಟರಲ್ಲಿ ನಾನು ಬಂದಿದ್ದೆ ಅನಿಸುತ್ತೆ. ಆ್ಯಂಡ್ ಇದೇ ಸೆಪ್ಟೆಂಬರ್ 4ಕ್ಕೆ ವಾಪಸ್ ಹೊರಡ್ತಾ ಇದ್ದೀವಿ. ಎನಿವೇಸ್, ಈ ಒಂದು ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಗೌರಿ ಗಣೇಶ ಹಬ್ಬನ ಹೇಗೆ ಮಾಡಿದ್ವಿ ಅದನ್ನು ಕೂಡ ತಿಳಿಸ್ತೀನಿ. ಇದರ ಜೊತೆಗೆ ನಾವು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಮಾಡಲೇಬೇಕಲ್ವ ಹೊರಡಬೇಕಾದ್ರೆ, ಅದನ್ನು ಕೂಡ ತಿಳಿಸ್ತೀನಿ. ಐಬ್ರೋಸ್, ಅಪ್ಪರ್ ಲಿಪ್, ವ್ಯಾಕ್ಸಿಂಗ್ ಇದಿಷ್ಟು ಮಾಡಿ ಫೈನಲ್ ಆಗಿ ಆ ಕ್ರೀಮ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದಾಗ ಎಷ್ಟು ಒಂಥರ ಕಾಮ್ ಫೀಲಿಂಗ್ ಬರುತ್ತಲ್ಲ. ಈ ಸತಿಯ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕೆ ಅಂತ ಬನ್ನಿ ತಿಳಿಸ್ತೀನಿ. ನಾನು ಹೊರಡೋ ಮುಂಚೆ ಏನು ಅಂದಿದ್ದೆ, ರಿಲ್ಯಾಕ್ಸಿಂಗ್ ಸೆಷನ್ ಬೇಕು, ತುಂಬ ಸ್ಟ್ರೆಸ್ ಇದೆ ಅಂತ. ಬಟ್ ಇಟ್ ವಾಸ್ ಅ ಬ್ಯಾಡ್ ಡೇ ಅನಿಸುತ್ತೆ ಪಾರ್ಲರ್ಗೆ ಹೋಗೋದಕ್ಕೆ. ಬಿಕಾಸ್ ನನಗೆ ಯಾರು ವ್ಯಾಕ್ಸಿಂಗ್ ಮಾಡ್ತಾಯಿದ್ರು ಪ್ರತಿ ಸತಿ ಅವ್ರು ಇರಲಿಲ್ಲ. ಇವತ್ತು ಸೋಮವಾರ ಆಗಿತ್ತು, ನಾನು ಸಂಡೇ ಅಂತ ಅಂದ್ಕೊಂಡೆ. ಮೈ ಬ್ಯಾಡ್. ಸೋಮವಾರ ಯಾರೂ ಬರಲ್ಲ ಅಲ್ವಾ? ಸೊ ಅವರೇ ರಜೆ ತಗೊಂಡಿದ್ರು. ಅವ್ರಿಗೆ ಸೋಮವಾರ ಆಫ್ ಕೊಡ್ತಾರೆ. ಲೈಕ್ ಅ ಹಾರಬಲ್ ಎಕ್ಸ್ಪೀರಿಯನ್ಸ್ ಇತ್ತು ನನಗಿವತ್ತು. ಬಿಕಾಸ್ ವ್ಯಾಕ್ಸಿಂಗ್ ಅಲ್ಲಿ ಮಾಡುವವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಂದಮೇಲೆ ನಮಗೆ ಪೇನ್ಫುಲ್ ಆಗುತ್ತೆ ಅಲ್ವಾ? ಟುಡೇಸ್ ಬಿಕಿನಿ ವ್ಯಾಕ್ಸಿಂಗ್ ವಾಸ್ ಹಾರಬಲ್. ಈವನ್ ಐಬ್ರೋಸ್ ತುಂಬ ಪೇನ್ಫುಲ್ ಆಗಿತ್ತು. ತುಂಬ ನಿದ್ದೆ ಬರ್ತಾ ಇದೆ. ಆ ಪೇನಿಂದ ಡಿಹೈಡ್ರೇಷನ್ ಥರ ಆಗಿ ತಲೆ ಸುತ್ತಾ ಇದೆ. ಸೊ ಫಸ್ಟ್ ಮನೆಗೆ ಹೋಗಬೇಕು. ಕೆಲವೊಂದು ಸತಿ ಅಂದ್ಕೊಂಡಿರ್ತೀವಿ, ಓಕೆ ಹೋಗೋಣ, ಚೆನ್ನಾಗಿರುತ್ತೆ, ಎಲ್ಲ ಮೂಡ್ ಇಂಪ್ರೂವ್ ಆಗುತ್ತೆ. ಬಟ್ ಹೆಂಗೆ ಉಲ್ಟಾ ಹೊಡೆಯುತ್ತೆ ಅಲ್ವಾ ಎಲ್ಲ. ಜಸ್ಟ್ ಗೋ ಹೋಮ್. ತುಂಬ ಟಯರ್ಡ್ ಆಗಿದೆ. ಇನ್ನೇನು 2 ದಿನದಲ್ಲಿ ಹೊರಡಬೇಕು ಅಂದಮೇಲೆ ಎಲ್ಲ ಪ್ಯಾಕಿಂಗ್ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಗೌರಿ ಗಣೇಶ ಪೂಜೆನ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಹಬ್ಬದ ದಿನ ಹಬ್ಬದ ಊಟ ತಿನ್ನಬೇಕು ಅಂತ ಆಸೆ ಆಗಿತ್ತು. ಕಂಪ್ಲೀಟಾಗಿ ಒಂದು ಮೀಲ್ಸ್ ಬೇಕಪ್ಪ ಅಂತ. ಸೊ ಹೊರಗಡೆಯಿಂದ ಆರ್ಡರ್ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ವೆರೈಟಿ ಡಿಶಸ್, ಕ್ವಾಂಟಿಟಿ ಕೂಡ ಸಖತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ನೈನ್ ಓ ಕ್ಲಾಕ್ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಬಂದಿತ್ತು ಪಾರ್ಸಲ್. ನನ್ನ ಲಾಸ್ಟ್ ಆರ್ಡರ್ ಇದು. iWatch Series 7 44mm ವಿತ್ ಸೆಲ್ಯುಲರ್. ಸೊ ಗಿಫ್ಟ್ ಫಾರ್ ಮೈ ಸೆಲ್ಫ್ ಬಿಫೋರ್ ವಿ ಗೋ. ಇದೊಂದು iWatch. ಹಾಗೆಯೇ ಇಲ್ಲಿ ಒಂದು ಐಫೋನ್. ಇದು iPhone 13 Pro Max 128GB ಬ್ಲೂ. ಇದು ಏರ್ಪೋರ್ಟ್ಸ್ ಪ್ರೋ 3rd ಜನರೇಷನ್. ಹಾಗೆಯೇ iWatch ಇನ್ನೊಂದು Series 7 41mm ವಿದೌಟ್ ಸೆಲ್ಯುಲರ್. ಇದು ನಂದಲ್ಲ, ನನ್ನ ಫ್ರೆಂಡಿಗೆ. ಸೊ ಅವಳಿಗೂ ಬೇಕು ಅಂತ ಹೇಳಿದ್ದಕ್ಕೆ ಆರ್ಡರ್ ಮಾಡಿದ್ದೀನಿ. ಐ ಆಮ್ ಶೋರ್ ಶಿ ಈಸ್ ಆಲ್ಸೋ ಎಕ್ಸೈಟೆಡ್ ಆ್ಯಂಡ್ ವೇಟಿಂಗ್ ಇದಕ್ಕೆ. ಐ ಆಮ್ ಆಲ್ಸೋ ಎಕ್ಸೈಟೆಡ್. ನನ್ನ ಲೈಫ್ನ ಫಸ್ಟ್ iWatch ಇದು. ಓಪನ್ ಮಾಡೋಣ. ಈ ಸಲ ಬರ್ತ್ಡೇ ಸ್ಪೆಷಲ್. ಓ, ಈ ಸತಿ ಬರ್ತ್ಡೇ ಸ್ಪೆಷಲ್.
This is fancy. iWatch. Oh wow. ಎರಡು ಕೊಟ್ಟಿದ್ದಾರೆ ಹೆಂಗೆ? Oh okay. Here's the watch and here's the strap. I'm so excited. Oops. Oh, ಇಲ್ಲಿ seal. This is so cool. Oh, ಚಾರ್ಜರ್ ಬೇರೆ ಕೊಟ್ಟಿದ್ದಾರಾ? ಇಲ್ಲಿ ಬಂದಮೇಲೆ ಕಂಪ್ಲೀಟಾಗಿ ಆ್ಯಪಲ್ ಸೆಟ್ನ ತಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ವಾಚ್ ಆಗಿರ್ಬೋದು, ಏರ್ಪಾಡ್ಸ್, ಐಫೋನ್ ಅಥವಾ ಮ್ಯಾಕ್ ಸಿಸ್ಟಮ್. ಅಫ್ಕೋರ್ಸ್ ನನಗೆ ಯಾವ್ದು ಯೂಸ್ಫುಲ್ ಆಗುತ್ತೆ ಫಾರ್ ಯೂಟ್ಯೂಬ್ ಆ್ಯಂಡ್ ಸೆಲ್ಫ್ ಪರ್ಪಸ್ಗೆ. ಆ್ಯಂಡ್ ಇಲ್ಲಿ ಬೆಲೆ ಕೂಡ ಕಮ್ಮಿ ಇರುತ್ತಲ್ಲ ಇಂಡಿಯಾಕ್ಕಿಂತ, ಟ್ಯಾಕ್ಸ್ ಇರಲ್ಲ ಆ್ಯಂಡ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ 30,000 ತನಕನೂ ವ್ಯತ್ಯಾಸ ಬರುತ್ತೆ. Oh my god, this is my first iWatch. ಯಾಕೆ ಆನ್ ಆಗ್ತಾ ಇಲ್ಲ? ಇನ್ನು ನಾನು ವರ್ಕೌಟ್ ಮಾಡಬೇಕಾದ್ರೆ ಐ ಕ್ಯಾನ್ ಯೂಸ್ ದಿಸ್. ಓ ಮೈ ಗಾಡ್, ಇಟ್ಸ್ ಟೂ ಬಿಗ್ ಫಾರ್ ಮೈ ಹ್ಯಾಂಡ್ ಅಲ್ವಾ? ಎನಿವೇಸ್, ಬಟ್ ಇಟ್ಸ್ ಗುಡ್. ಹಬ್ಬದ ಊಟ ಆಯಿತು, ವರ್ಕೌಟ್ ಆಯಿತು. ಇವಾಗ ರಾತ್ರಿಗೆ ಪನ್ನೀರ್ ಡಾಬಾ ಸ್ಟೈಲ್, ಅದ್ರ ಜೊತೆಗೆ ಏನು ರೋಟಿ ಮಾಡಿದೆ. ಆ್ಯಂಡ್ ಇವಾಗ ಅನ್ಬಾಕ್ಸಿಂಗ್ ಮಾಡಿ ಆಯಿತು. ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಪ್ಯಾಕ್ ಮಾಡಬೇಕು ಅದನ್ನು ಲೆಟ್ಸ್ ಸ್ಟಾರ್ಟ್. ಅದು ಹೆವಿ ಇದೆ, ತೆಗೆದುಬಿಡಿ. ಬೇಡ ಅನ್ಸುತ್ತೆ, ಅದು ಆಲ್ರೆಡಿ ಪ್ಯಾಕ್ ಆಗಿದೆ, ಬೇಕಾಗಿಲ್ಲ. ಅದರಲ್ಲೆಲ್ಲ ಇದೆ, ಜಸ್ಟ್ ಅಲ್ಲಿ ಹಾಗೆ ಮುಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಏನೂ ಇಲ್ವಾ? ಜಾಸ್ತಿ ವೇಟ್ ಅಂತೂ ಇದ್ರೆ ಏನಾದ್ರು ಲೈಟ್ ಆಗಿರುತ್ತೆ. ಅದೇ ಸ್ವಿಮ್ಮಿಂಗ್ ಬಟ್ಟೆ ಎಲ್ಲ ಅದರಲ್ಲಿರೋದು, ಬೀಚ್ ವೇರ್ಸ್ ಎಲ್ಲ. ಬನ್ನಿ. ಊರಿಗೆ ಹೋಗಬೇಕಾದ್ರೆ ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕಾದ್ರೆ ಈ ಥರದ ಲಗೇಜ್ ಬ್ಯಾಗ್ ಯೂಸ್ ಆಗುತ್ತೆ. ಆ್ಯಂಡ್ ನಮಗೆ ಇರುವಂಥ ಲಿಮಿಟೆಡ್ ಸ್ಪೇಸಲ್ಲಿ ನಾವು ಹೊರಗಡೆನೇ ಇಟ್ಟಿದ್ರಿಂದ ಧೂಳು ಬಂದಿರುತ್ತಲ್ವ. ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಇದೀಗ ದೀಪು ಅವ್ರದ್ದು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಪ್ರಯಾರಿಟಿ ಏನು? ತಗೊಂಡು ಹೋಗೋದಕ್ಕಾಗೋದು ಫ್ಲೈಟಲ್ಲಿ ಲಿಮಿಟೆಡ್ ಐಟಮ್ ಅಲ್ವಾ, 30 kg ಪರ್ ಪರ್ಸನ್. ಸೊ ದೀಪು ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಜಾಯ್ನ್ ಆಗಬೇಕು, ಅವ್ರಿಗೆ ಬೇಕಾಗಿರುವಂಥ ಫಾರ್ಮಲ್ ವೇರ್ಸ್ ಅಥವಾ ಅವರ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಆ್ಯಸ್ ಪ್ರಯಾರಿಟಿ ಇಡ್ತಾ ಇದ್ದೀನಿ. ಅವರ ಲಗೇಜ್ ಆದಮೇಲೆ ನನ್ನ ಲಗೇಜ್ ಇಡ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟೇ ನಾವು, ಬಿಕಾಸ್ ಎಷ್ಟೊಂದು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಪ್ಯಾಕಿಂಗ್ ಮಾಡ್ತಾನೆ ಇರ್ತೀನಿ. ಕ್ವಿಕ್ಕಾಗಿ ಮಾಡ್ಬೋದು ಪ್ಯಾಕಿಂಗ್. ಆ್ಯಂಡ್ ಒಂದು ಐಡಿಯಾ ಇರುತ್ತಲ್ಲ ಯಾವ್ದು ಬೇಕು, ಹೇಗೆ ಸೆಟ್ ಮಾಡಿ ಇಡಬೇಕು ಬ್ಯಾಗ್ನಲ್ಲಿ ಅಂತ. ಆನ್ ಪ್ರಯಾರಿಟಿ ನಾವು ಏನೇನು ತೊಗೊಂಡು ಹೋಗ್ಬೋದು, ಅರ್ಜೆಂಟಾಗಿ ನಮಗೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನಾವು ಪ್ಯಾಕ್ ಮಾಡ್ತೀವಿ. ಉಳಿದಿರೋದು ಪ್ರೈಮ್ ಎಕ್ಸ್ಪ್ರೆಸ್ ಕಾರ್ಗೋ ಮೂಲಕ ನಾವು ತರಿಸ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಅದು 30 to 50 days ಆಗುತ್ತೆ, ಡಿಪೆಂಡಿಂಗ್ ಆನ್ ನಾವು ಯಾವ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ತೀವಿ. ಅಥವಾ ಬೈ ಏರ್ ಆದರೆ ಇನ್ನೂ ಬೇಗ ಆಗುತ್ತೆ. ಬಟ್ ಆಫ್ಕೋರ್ಸ್ ಫ್ಲೈಟಲ್ಲಿ ಕೊರಿಯರ್ ಮಾಡೋದಾದರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದೇ ಬೈ ಸಿ ಕೊರಿಯರ್ ಮಾಡೋದಾದರೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಈ ಪ್ರೈಸ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ನಾವು ಡಿಸೈಡ್ ಮಾಡಬೇಕು ಯಾವುದನ್ನು ಕೊರಿಯರ್ ಮಾಡಿಸ್ತಾ ಇದ್ದೀವಿ ಅಂತ. ಸುಮಾರು ಒಂದು 100 kg ಅಷ್ಟು ಲಗೇಜ್ ಎಕ್ಸ್ಟ್ರಾ ಇದ್ದೇ ಇದೆ, ಅದನ್ನು ಅವ್ರು ತಗೊಬರ್ತಾರೆ. ಹಾಗೆಯೇ ಯು ಮಸ್ಟ್ ನಾಟ್ ಮಿಸ್ ಮೈ ನೆಕ್ಸ್ಟ್ ವಿಡಿಯೋ, ಗೊತ್ತಾ? ಯಾಕೆ ಅಂದರೆ ಸಬ್ಸ್ಕ್ರೈಬರ್ಸ್ ಬಂದಿದ್ರು ನಮ್ಮ ಮನೆಗೆ. ಬೆಳಿಗ್ಗೆ ಒಬ್ಬರು ಬಂದಿದ್ರು, ಸಾಯಂಕಾಲ ಇನ್ನೊಬ್ಬರು ಬಂದಿದ್ರು. ಬಿಕಾಸ್ ನಾನು ಹೇಳಿದ್ನಲ್ಲ ನನ್ನ ಕೆಲವೊಂದು ಐಟಮ್ಸ್ನೆಲ್ಲ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತ, ಅದನ್ನು ಪರ್ಚೇಸ್ ಮಾಡೋದಕ್ಕೆ. ಸೊ ಕಂಪ್ಲೀಟ್ ಕಿಚನ್ ಐಟಮ್ಸ್ ಇವಾಗ ಸೋಲ್ಡ್ ಔಟ್ ಆಗಿದೆ, ಅಂದರೆ ಈ ಬಾಕ್ಸಸ್ ಎಲ್ಲ. ಹಾಗೆಯೇ ಏರ್ಪೋರ್ಟ್ ಹೋಗಬೇಕಾದ್ರೆ ಇನ್ನೂ ಇಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ ಐಟಮ್ಸ್ನ ಕೊಡೋದಕ್ಕೆ ಅಂತ. ನಾನು ಐಟಮ್ಸ್ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ತುಂಬ ಜನರು ಪಾಸಿಟಿವ್ ರೆಸ್ಪಾನ್ಸ್ ಕಳಿಸಿದ್ರಿ. ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಉಳಿದಿರುವಂಥ ಐಟಮ್ಸ್ನ ನಾವೆಲ್ಲ ಶಿಪ್ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಕೆಲವೊಂದು ಐಟಮ್ಸ್ ಯಾವುದಾದ್ರೂ ಬೇಕಿದ್ರೆ ಲೆಟ್ ಮೀ ನೋ. ಅದು ಯಾರಾದರೂ ಬುಕ್ ಮಾಡಿಲ್ಲ ಅಂದರೆ ನಾನು ನಿಮಗೆ ತಿಳಿಸ್ತೀನಿ. ಅದೇನು ಮಾಡ್ತಾ ಇದ್ದೀರಾ ನೀವು? ಫೈನಲಿ ದೀಪು ಅವರ ಪ್ಯಾಕಿಂಗ್ ಆಯಿತು. ಈ ನಡುವೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂದರೆ ನಾವು ಶಿಫ್ಟಿಂಗ್ ಪ್ರಾಸೆಸಲ್ಲಿ ಬ್ಯುಸಿ ಆಗಿರ್ತೀವಿ ಅಲ್ಲ. ಎನಿವೇಸ್ ಎಷ್ಟಾಗುತ್ತೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಪೋಸ್ಟ್ ಇಟ್, ಓಕೆನಾ?
ದೀಪೋರ ಪ್ಯಾಕಿಂಗ್ ಎಲ್ಲ ಆಯಿತು. ನಾವು ವಿ ಆರ್ ಟಯರ್ಡ್, ನಿದ್ದೆ ಮಾಡಬೇಕು. ಬಟ್ ಆಲ್ಸೋ ಒಂದು ವಿಷಯ ಹೇಳಬೇಕು, ನಮಗೆ ಮನೆ ಸಿಕ್ತು ಇನ್ ಬೆಂಗಳೂರು HSR ಲೇಔಟಲ್ಲಿ. ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಏರಿಯಾ. ಆದರೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಏರಿಯಾ ಅಂತ ಗೊತ್ತೇ ಇರಲಿಲ್ಲ. ವೆರಿ ಎಕ್ಸೈಟೆಡ್ ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ ಅಲ್ಲಿ ಹೋಗೋದಕ್ಕೆ. ನನ್ನ ಅಣ್ಣ ಇರೋದು ಕೂಡ BTM ಲೇಔಟ್, ಸೊ ತುಂಬ ಹತ್ರದಲ್ಲೇ ಇರ್ತೀವಿ. ಅಣ್ಣಂಗೆ ಅವಾಗ ಬರ್ತಾ ಇರ್ಬೋದು ನಮ್ಮ ಮನೆಗೆ. ಆ್ಯಂಡ್ ಆ್ಯಂಡ್ ನನಗೂ ನಿಮ್ಮನ್ನೆಲ್ಲ ಮೀಟ್ ಮಾಡ್ಬೋದು ಅಲ್ಲಿದ್ದಾಗ. ಇನ್ಫ್ಯಾಕ್ಟ್ ನಾವು ಹೋಗುವಂಥ ಮನೆ ಓನರ್ ಆ್ಯಕ್ಚುಲಿ ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತೆ. ಸೊ ಅವ್ರಿಗೆ ಆಲ್ರೆಡಿ ನಮ್ಮ ಪರಿಚಯ ಇದೆ ಅಂತ ಹೇಳಿದ್ರು ಅಪ್ಪಾಜಿ ಮಾಮ ಅವ್ರ ಮನೆಗೆ ಹೋದಾಗ. ಸೊ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ಲೆಟ್ಸ್ ಸಿ ಹೇಗಾಗುತ್ತಂತ. ಎನಿವೇಸ್, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.